2025ರ ಲಿವಿಬಿಲಿಟಿ ಇಂಡೆಕ್ಸ್ ಹೊರಬಿದ್ದಿದ್ದು ಕೊನೆಯ 123ನೇ ಸ್ಥಾನದಲ್ಲಿ ದಮಾಸ್ಕಸ್ ಇದೆ. ಹಿಂದೆಯೇ ಉಳಿದೆರಡು ಟ್ರಿಪೋಲಿ ಮತ್ತು ಢಾಕಾ ಇದೆ. ಕರಾಚಿ 170 ಎಂದರೆ ಕೆಳಗಡೆಯಿಂದ 4ನೆಯ ಸ್ಥಾನದಲ್ಲಿದೆ. ಆದಾಯ, ಉದ್ಯೋಗಾವಕಾಶ, ಆರೋಗ್ಯ ಸೇವೆ ಎಂದು 30 ಅಂಶಗಳನ್ನು ಲೆಕ್ಕ ಹಾಕಿ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಸಂಸ್ಥೆ ಈ ಪಟ್ಟಿ ಮಾಡಿದೆ. 173 ನಗರಗಳಲ್ಲಿ ಅತಿ ಕೆಳಗೆ 173ರಿಂದ 164ನೇ ಸೂಚ್ಯಂಕದವರೆಗೆ ಕಾಣಿಸಿಕೊಂಡಿವೆ ಕೆಳಗಿನ 10 ನಗರಗಳು. ಇಲ್ಲಿ ಬದುಕಲು ಕಷ್ಟಪಡಬೇಕು. ಸಾರ್ವಜನಿಕ ಸವಲತ್ತುಗಳನ್ನು ನಿರೀಕ್ಷಿಸುವುದು ಕಷ್ಟ. ಆ ನಗರಗಳು ಇರುವ ದೇಶಗಳು ಪಕ್ಕದಲ್ಲಿದೆ. ದಮಾಸ್ಕಸ್ ಸಿರಿಯಾ, ಟ್ರಿಪೋಲಿ ಲಿಬಿಯಾ, ಢಾಕಾ ಬಾಂಗ್ಲಾದೇಶ, ಕರಾಚಿ ಪಾಕಿಸ್ತಾನ, ಆಲ್ಜೀರ್ಸ್ ಅಲ್ಜೀರಿಯಾ, ಲ್ಯಾಗೋ ನೈಜೀರಿಯಾ, ಹರಾರೆ ಜಿಂಬಾಬ್ವೆ, ಪೋರ್ಟ್ ಮೋರ್ಸ್ಬೈ ಪಪುವಾ ನ್ಯೂ ಗಿನಿಯಾ, ಕೀವ್ ಉಕ್ರೇನ್, ಕರಾಕಸ್ ವೆನೆಜುವೆಲಾ ಆ ನಗರಗಳಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಮಾಸ್ಕಸ್. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.